ವಾರಿಯನ್ ಕುನ್ನತ್ ಕುಂಜಿ ಮೊಹಮ್ಮದ್ ಹಾಜಿ ಸೇರಿ ಮಲಬಾರಿನಲ್ಲಿ 1921ನೇ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಡಿದ ವೀರ ದೇಶಾಭಿಮಾನಿಗಳ ಹೆಸರುಗಳನ್ನು ಸ್ವಾತಂತ್ರ್ಯ ಸಮರ ಹೋರಾಟಗಾರರ ಪಟ್ಟಿಯಿಂದ ಅಳಿಸಲು ಎನ್ಸಿಎಚ್ಆರ್ ಶಿಫಾರಸು ಮಾಡಿಸಿರುವುದು ಕೇಂದ್ರ ಸರ್ಕಾರದ ವಿಭಜನೆ ರಾಜಕೀಯದ ಭಾಗವಾಗಿದೆ ಎಂದು ಮೀಂಜಾ ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಅಡಪ್ಪ ಆರೋಪಿಸಿದರು. ಇತಿಹಾಸದ ಪುನರ್ ನಿರ್ಮಾಣದ ವಿರುದ್ಧ ಮುಸ್ಲಿಂ ಲೀಗ್ ಫ್ಯಾಸಿಸ್ಟ್ ವಿರುದ್ಧ ಮೈತ್ರಿ ಎಂಬ ಶೀರ್ಷಿಕೆಯಡಿಯಲ್ಲಿ ಮಂಜೇಶ್ವರ ಪಂಚಾಯತ್ ಮುಸ್ಲಿಂ ಲೀಗ್ ಸಮಿತಿ ಆಯೋಜಿಸಿದ ಪ್ರತಿಭಟನೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ವಾತಂತ್ರ್ಯ ಸಮರ ಹೋರಾಟದ ಇತಿಹಾಸದಲ್ಲಿ ಯಾವುದೇ ರೀತಿಯ ಪಾಲು ಇಲ್ಲದ ಸಂಘ ಪರಿವಾರ ದೇಶ ಆಳುವಾಗ ಇಂತಹ ಕಾರ್ಯಗಳು ನಿರೀಕ್ಷಿಸಬಹುದೇ ಹೊರತು ಬೇರೆ ಏನು ಜಾತ್ಯತೀತ ಸಂದೇಶ ಹೇರಿದ ಜಗತ್ತಿಗೆ ಮಹಾತ್ಮರೆಂದು ಹೆಸರುವಾಸಿಯಾದ ಮಹಾತ್ಮ ಗಾಂಧೀಜಿಯವರನ್ನ ಕೊಂದ ನಾಥೂರಾಮ್ ಗೂಡ್ಸೆಯ ಆದರ್ಶ ಆಶಯಗಳನ್ನು ಹೊಂದಿಕೊಂಡಿರುವ ಇವರಿಗೆ ದೇಶಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಡಿದ ಧೀರ ದೇಶಾಭಿಮಾನಿಗಳ ಬಗ್ಗೆ ಮಾತು ಉಚ್ಚರಿಸಲು ಹಕ್ಕಿಲ್ಲವೆಂದು ಹೇಳಿದ ಅವರು ಮುಸ್ಲಿಂ ಲೀಗ್ ಆಯೋಜಿಸಿದ ಫ್ಯಾಸಿಸ್ಟ್ ವಿರುದ್ಧ ಮೈತ್ರಿ ಶ್ಲಾಘನೀಯವೆಂದು ಹೇಳಿದರು. ಮುಸಲ್ಮಾನರು ಈ ದೇಶಕ್ಕೆ ಬಲಿದಾನ ತ್ಯಾಗಗಳನ್ನು ಕೊಟ್ಟಂತ ಇತಿಹಾಸ ಇರತಕ್ಕಂಥದ್ದು. ಸ್ವಾತಂತ್ರ್ಯಕ್ಕೆ ಬೇಕಾದ ಯಾವುದೇ ಕೆಲಸಗಳನ್ನು ಮಾಡಬೇಕು, ಕೇವಲ ಇವತ್ತಿನ ಕೃಷಿಯಲ್ಲಿ ಹೋಗಿ ಕುಳಿತು ಅಧಿಕಾರದ ರುಚಿಯನ್ನು ಸವಿರತಕ್ಕಂಥ ಈ ಸರ್ಕಾರದ ಈಗಿನ ಪ್ರಧಾನಿಗಳು ಇವತ್ತು ಕಣ್ಣು ಮುಚ್ಚಿ ಇದಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿ ಇತಿಹಾಸವನ್ನು ಅಥವಾ ಪುರಾಣವನ್ನು ಅಥವಾ ಇತಿಹಾಸ ಇರತಕ್ಕಂಥ ಎಲ್ಲ ನಾಯಕರುಗಳನ್ನೆಲ್ಲ ಬಣ್ಣ ಬಯಸುವಂಥ ಕೆಲಸವನ್ನು ಮಾಡುತ್ತಿದ್ರೆ ಇದು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಇವತ್ತು ಮುಸ್ಲಿಂ ಲೀಗ್ನ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಇದು ಜಾತ್ಯತೀಯ ಮತೇತರವಾಗಿರತಕ್ಕಂಥ ಪ್ರತಿಯೊಬ್ಬ ಆತ್ಮಸಾಕ್ಷಿ ಇರತಕ್ಕಂಥ ಎಲ್ಲರೂ ಇದನ್ನು ಖಂಡಿಸಬೇಕಾದಂಥ ಒಂದು ಕಾರ್ಯ. ಕಾರ್ಯಕ್ರಮದಲ್ಲಿ ಮುಸ್ಲಿಂ ಲೀಗ್ನ ಅಧ್ಯಕ್ಷ ಸೈಫುಲ್ಲಾ ತಂಗಲ್ ಅಧ್ಯಕ್ಷತೆ ವಹಿಸಿದ್ರು. ಶಾಸಕರಾದ ಎಕೆಎಂ ಅಶ್ರಫ್, ಮುಸ್ಲಿಂ ಲೀಗ್ ನೇತರರಾದ ಪಿಎಚ್ ಅಬ್ದುಲ್ ಹಮೀದ್, ಮೂಸಾ ಗೇರುಕಟ್ಟಿ, ಮುಖ್ತಾರ್, ಮುಸ್ತಫಾ ಉದ್ಯಾವರ ಮೊದಲಾದವರು ನೇತೃತ್ವವನ್ನು ನೀಡಿದರು.